ಆ್ಯಂಡ್ ನಮ್ಮ ಪ್ಲ್ಯಾನರಲ್ಲಿ ಹೋಗ್ತಾ ಇರ್ತಾರೆ ಉದ್ದಕ್ಕೆ, ನಮಗೇನು ಗೊತ್ತಿರೋದಿಲ್ಲ, ನಾವು ಸುಮ್ಮನೆ ಹಿಂದಿಂದ ನಡ್ಕೊಂಡು ಬರೋದು. ನಾನು ಮಾತ್ರ ಅನ್ಸಲ್ಲಮ್ಮ. ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಬಂದಿದ್ದೀವಿ. ಬ್ರೂಕ್ಲಿನ್ ಬ್ರಿಡ್ಜ್ ನೆನ್ನೆ ಕವರ್ ಆಯಿತು. ಅವ್ರು ನೋಡಿ ಅಲ್ಲಿ ಫೋಟೋ ತೆಗಿತಾ ಇದ್ರೆ. ಸ್ವಲ್ಪ ಮಳೆ ಇದೆ ಇವತ್ತು, ಸೊ ಛತ್ರಿ ಇಟ್ಕೊಂಡು ಹೊರಟಿದ್ದೀವಿ. ಓಪನ್ ಇದೆ, ಫೋನ್ ಬಿದ್ದರೆ ಟಾಟಾ ಬಾಯ್ ಬಾಯ್. ಅವರ ಒಂದು ಫೋಟೋ ಮುಂದೆ, ಅವರ ಹೆಸರು ಮುಂದೆ ಫೋಟೋ ಹಾಕಿ ಹೂ ಇಟ್ಟು ಈ ಥರ ಫ್ಲಾಗ್ ಎಲ್ಲ ಇಟ್ಬಿಟ್ಟು ಹೋಗ್ತಾರೆ. ಏನಾದರೂ ನಿಂತ್ಕೊಂಡ್ರೆ ತಲೆಗೊಂಡು ಸಿಗ್ನಲ್, ಟ್ರಾಫಿಕ್ ಸಿಗ್ನಲ್. ಇದು ಒರಿಜಿನಲ್ ಏನೋ ಒಂದು ಟ್ವಿನ್ ಟವರ್ ಇತ್ತು, ಒನ್ ಆಫ್ ದ ಬಿಲ್ಡಿಂಗ್ ಇದ್ದು. ಇದು ಬೇಸ್ಮೆಂಟ್ ಇದು, ಅಂದರೆ ಏನು ಬಿಲೋ ಗ್ರೌಂಡ್ ಇದ್ದಿದ್ದು. ಇವತ್ತು ಆಸ್ ಐ ಸೆಡ್ ನಮ್ಗೆ ಸೆಕೆಂಡ್ ಡೇ. ಇವತ್ತು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಬಂದಿದ್ದೀವಿ. ಬ್ರೂಕ್ಲಿನ್ ಬ್ರಿಡ್ಜ್ ನೆನ್ನೆ ಕವರ್ ಆಯಿತು. ಅವ್ರು ನೋಡಿ ಅಲ್ಲಿ ಫೋಟೋ ತೆಗಿತಾ ಇದ್ರೆ. ಸ್ವಲ್ಪ ಮಳೆ ಇದೆ ಇವತ್ತು, ಸೊ ಛತ್ರಿ ಇಟ್ಕೊಂಡು ಹೊರಟಿದ್ದೀವಿ. ಇವತ್ತು ಎಲ್ಲಿ ರೇಂಜ್. ಆ್ಯಂಡ್ ಇವಾಗ ನಾವು ಸದ್ಯಕ್ಕೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಹೋಗ್ತಾ ಇದ್ದೀವಿ ಮೇಲೆ. ಇವಾಗ ಅದ್ರದ್ದು ಟೂರ್ಗೆ ನೋಡಿ ಕಾಣಿಸ್ತಾ ಇದೆಯಾ, ಅದೇ ಎಂಪೈರ್ ಸ್ಟೇಟ್ ಬಿಲ್ಡಿಂಗು. ಇವಾಗ ಅದಕ್ಕೆ ಹೋಗ್ತಾ ಇದ್ದೀವಿ. ನಾವು ಸ್ಲಾಟ್ ತೊಗೊಂಡಿದ್ದೀವಿ 11:45. ಸೊ ಅದಕ್ಕೆ ಹೋಗಿ ಇವಾಗ ನಿಮಗೂ ಎಲ್ಲ ಒಂದು ತೋರಿಸ್ತೀನಿ ಹೆಂಗಿದೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಅಂತ. ಸೊ ಮಾಮ್ ಆ್ಯಂಡ್ ಸನ್ ಟೇಕ್ ನ್ಯೂಯಾರ್ಕ್. ಆ್ಯಂಡ್ ನಮ್ಮ ಪ್ಲ್ಯಾನರಲ್ಲಿ ಹೋಗ್ತಾ ಇರ್ತಾರೆ ಉದ್ದಕ್ಕೆ, ನಮಗೇನು ಗೊತ್ತಿರೋದಿಲ್ಲ, ನಾವು ಸುಮ್ಮನೆ ಹಿಂದಿಂದ ನಡ್ಕೊಂಡು ಬರೋದು. ನಾನು ಮಾತ್ರ ಅನ್ಸಲ್ಲಮ್ಮ. ಸೊ ಇದು ನಮ್ಮದು ಇವಾಗ ಡೇ 2. ಸೊ ನಾವು ಇವಾಗ ಒಳಗಡೆ ಬಂದಿದ್ದೀವಿ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಒಳಗಡೆ. ಇವಾಗ ಮೇಲೆ ಹೋಗಬೇಕು. ಸೊ ವಿ ಹ್ಯಾವ್ ಜಸ್ಟ್ ಎಂಟರ್ಡ್. ಈ ಥರ ಇದೆ. ಅದ್ರದ್ದು ಒಂದು ಇದು ಇಟ್ಟಿದ್ದಾರೆ ಇಲ್ಲಿ, ಏನು ರೆಪ್ಲಿಕಾ ಕೆಳಗಡೆ ಒಂದು ಮಾಡಿ. ಇದೇ ಬಿಲ್ಡಿಂಗ್ ಒಳಗಡೆ ಇವಾಗ ನಾವಿದ್ದೀವಿ. ಇನ್ನು ಮೇಲೆ ಹೋಗ್ಬೇಕು ಟಾಪ್ಗೆ. ಸೊ ಈ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ ರೇಂಜ್. I know they are just speaking, but I can't help but interrupt ಮಾಡ್ತಾರೆ. Sorry guys. He is having a sandwich and he is having an apple. Hey, she's not really. ಬಿಲ್ಡಿಂಗ್ ಅಂದರೆ ಇಲ್ಲಿ ಬರೀ ಮೇಲ್ ಹೋಗಿ ವ್ಯೂ ಮಾತ್ರ ಅಲ್ಲ, ಇವ್ರು ಏನು ಮಾಡಿದ್ದಾರೆ ಅಂದರೆ ಒಳಗಡೆ ಒಂಥರ ಮ್ಯೂಸಿಯಂ ಥರ ಮಾಡಿದ್ದಾರೆ. ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಹಿಸ್ಟ್ರಿ ಹಾಕಿದ್ದಾರೆ. ಮತ್ತು ಇಲ್ಲಿ ಯಾವುದೆಲ್ಲ ಮೂವೀಸ್ ಎಲ್ಲ ಆಗಿದೆ ಅಂದರೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಒಂಥರ ಇದರೊಳಗಡೆ ಬಂದರೆ ಕೊಟ್ಟಿರೋ ಟಿಕೆಟ್ ಜೊತೆಗೆ ಬರೀ ವ್ಯೂ ಮಾತ್ರ ಅಲ್ಲ, ಸ್ವಲ್ಪ ಹಿಸ್ಟ್ರಿ ಆಮೇಲೆ ಎಲ್ಲ ಸುಮಾರು ಏನೋ ಇದರೊಳಗಡೆ. ಯು ಜಸ್ಟ್ ಫೌಂಡ್ ಹೂ? ಯಾ, ಸಿ ಪ್ರಿಯಾಂಕಾ ಚೋಪ್ರಾದಿದೆ ನೋಡಿ ಇಲ್ಲಿ. ಪ್ರಿಯಾಂಕಾ ಚೋಪ್ರಾದಿದೆ, ಕೈಲಿ ಜನರ್, ಮಿಸ್ಟರ್ ಬೀನ್, ರೋಹನ್, ಆ್ಯಂಡ್ ದೆನ್ ಅರಿಯಾನಾ ಗ್ರ್ಯಾಂಡೆ ಸೇರಲ್ಲ ನೋಡಿ. ಆ್ಯಂಡ್ ಎಷ್ಟು ಎಲ್ಲ ಇದ್ದಾರೆ, ಚಂದ ಇದೆ. ಸೂಪರ್ ಸೂಪರ್ ಫೋಟೋಸ್ ಇದೆ. ಸಿ ಇದು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್. ಆ್ಯಂಡ್ ನಾವು ಇವಾಗ ಇಲ್ಲಿ 80th ಫ್ಲೋರಲ್ಲಿ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಹೋಗ್ತೀವಿ. ದಿಸ್ ಇಸ್ ದ ಲಾಸ್ಟ್ ವಿಲ್ ಬಿ ಗೋಯಿಂಗ್. ಇನ್ನೂ ಇದೆ, ಬಟ್ ನಾವು 86 ತನಕ ಅಷ್ಟೇ ಹೋಗ್ತಾ ಇರೋದು. The view. Keep your arms and legs inside and keep your eyes open. See those hot rivets flying through the air? Nice! ನಾವು ಉತ್ತರದೊಳಗೆ 88th ಫ್ಲೋರ್ಗೆ ಲಿಫ್ಟಲ್ಲಿ ಇದ್ದೀವಿ. ಮೇಲ್ಗಡೆ ಸ್ಕ್ರೀನಲ್ಲೆಲ್ಲ wow, this is, we are in 86th floor. Yeah, ಇದು ಹೊರಗಡೆನೂ ಹೋಗ್ಬೋದು ಇದ್ರಲ್ಲಿ ನೋಡಿ. ಓಪನ್ ಇದೆ, ಫೋನ್ ಬಿದ್ದರೆ
ಟಾಟಾ ಬಾಯ್ ಬಾಯ್. ಯಾರೈತೆ ಇವತ್ತು ಫಾಗ್ ಇದೆ ಸಿ, ಸೊ ಹಾಗಾಗಿ ಆಚೆ ಕಡೆ ಏನು ಕಾಣಿಸ್ತಾನೆ ಇಲ್ಲ ಅಂದಿದ್ರೆ ತುಂಬ ಚೆನ್ನಾಗಿ ಕಾಣಿಸಿರೋದು. ಬಿಲ್ಡಿಂಗ್ ಆಯಿತು ನೋಡಿ. ಅವಾಗಲೇ ತುಂಬ ಏನಾಗಿತ್ತು, ಫಾಗಿ ಆಗಿತ್ತು, ಸ್ವಲ್ಪ ಏನಿದೆ ಇದೆ, ಬಟ್ ಇವಾಗ ಕ್ಲಿಯರ್ ಆಗ್ತಾ ಇದೆ ಲೈಟಾಗಿ. ಬಟ್ ಎನಿವೇಸ್ ತುಂಬಾ ಚೆನ್ನಾಗಿದೆ. 86 ಫ್ಲೋರಿಂದ ಟು ನ್ಯೂಯಾರ್ಕ್ ಸಿಟಿ ನೋಡೋದು ಸೂಪರ್. ಆ್ಯಂಡ್ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ದು ಟಿಕೆಟ್ಗೆ ದುಡ್ಡು ಕೊಟ್ಟಾಗಿ ನಿಮ್ಗೆ ಇನ್ನೂ ದುಡ್ಡು ಖರ್ಚು ಮಾಡಬೇಕು ಅನ್ಸಿದ್ರೆ ಇಲ್ಲಿ ನಿಮಗೆಲ್ಲ ಗಿಫ್ಟ್ ಶಾಪ್ ಇದೆ, ಯಾವ ಥರದ್ದು ಬೇಕು ಎಲ್ಲ ಇದೆ. ಸಿ ಬ್ಯೂಟಿಫುಲ್ ನೋಡಿ. ಕ್ರಿಸ್ಟಲ್ ಬೇಕಾದರೆ ಕ್ರಿಸ್ಟಲ್ ಇದೆ, ಕಪ್ಪಲ್ಲಿ ನಿಮಗೆ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಬೇಕಾ ಅದು ಕಪ್ಪಲ್ಲಿದೆ, ಇಲ್ಲ ಗೋರಿಲ್ಲ ಹಿಡ್ಕೊಂಡಿರೋದು ಬೇಕಾ ಅದು ಇದೆ. यहाँ आने के लिए ಧನ್ಯವಾದ. ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಅನ್ನು ವಿಸಿಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಏನಾದರೂ ನಿಂತ್ಕೊಂಡ್ರೆ ತಲೆಗೊಂಡಿದ್ದೆ ಸಿಗ್ನಲ್, ಟ್ರಾಫಿಕ್ ಸಿಗ್ನಲ್. ನೋಡಲ್ಲಿ ಮೆಮೋರಿಯಲ್ ರೇಂಜ್ ರೈಟ್ ಸೈಡ್ ಅಲ್ಲಿ, ದಟ್ಸ್ 9/11 ಮೆಮೋರಿಯಲ್. ಅದು ಹೇಳಿದಾರ ಅಲ್ಲೇ ಎಲ್ಲ ಸ್ಕ್ರಾಚಸ್ ಅದೆಲ್ಲ ಕಾಣಿಸ್ತಾ. ನ್ಯೂಯಾರ್ಕ್ ಸಿಟಿನ ಬಸ್ಸಲ್ಲಿ ಸಿಗ್ತಾ ಇದೀವಿ ಇವಾಗ ನಾವು. ಹೋಲ್ ನ್ಯೂಯಾರ್ಕ್ ಸಿಟಿನ ಬಸ್ಸಲ್ಲಿ ಸಿಗ್ತಾ ಇದ್ದೀವಿ. ಸಾಕಾಗುತ್ತೆ. ಬೆಟರ್ ಬಸ್ ತಗೊಂಡು ಪಾಪ ನಮ್ಮ ಹುಡುಗ ಕಾಮೆಂಟ್ರಿ ಕೇಳ್ತಾ ಇದ್ದಾನೆ. ಅವ್ರು ಆ್ಯಕ್ಚುಲಿ ಎಲ್ಲ ಹೇಳ್ತಾ ಇದ್ದಾರೆ ಯಾವ್ದು ಬರ್ತಾ ಇದೆ, ರೈಟ್ ಸೈಡ್ ನೋಡಿ ಇದು ಬರ್ತಾ ಇದೆ, ಲೆಫ್ಟ್ ಸೈಡ್ ನೋಡಿ ಅದು ಬರ್ತಾ ಇದೆ ಅಂತ. ಸೊ ಇವನು ಕೇಳಿ ನಮಗೆ ಹೇಳ್ತಾ ಇದ್ದಾರೆ, ನೋಡಿ ಇವಾಗ ಆ ಕಡೆ ನೋಡಿ ಅದು ಬರ್ತಾ ಇದೆ. ಸದ್ಯಕ್ಕೆ ಇವಾಗ ನಾವು ನ್ಯಾಷನಲ್ ಮ್ಯೂಸಿಯಂ, ಸೆಪ್ಟೆಂಬರ್ 11 ಮೆಮೋರಿಯಲ್ ಆ್ಯಂಡ್ ಮ್ಯೂಸಿಯಂ ಹತ್ರ ಇದ್ದೀವಿ. ಏನು ಒಂದು ವರ್ಲ್ಡ್ ಟ್ರೇಡ್ ಸೆಂಟರ್ ಅವತ್ತು 2 ಏರೋಪ್ಲೇನ್ ಕ್ರ್ಯಾಶ್ ಆಗಿಬಿಟ್ಟು ಡೆಸ್ಟ್ರಾಯ್ ಆಗಿತ್ತು. ಸೊ ಆ ಜಾಗ ಇದು. ಇಲ್ಲಿ ಅವರು ಮತ್ತೆ ಏನು ಆ ಜಾಗನ ಹಾಗೆ ಬಿಟ್ಟಿದ್ದಾರೆ. ಅಲ್ಲಿ ಅವರೇನು ಮತ್ತೆ ಬಿಲ್ಡ್ ಮಾಡಿಲ್ಲ. ಅದ್ರ ಬದಲು ಇನ್ನೊಂದು ಅದ್ರ ಪಕ್ಕದಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಕಟ್ಟಿದ್ದಾರೆ. ಆ ಬಿಲ್ಡಿಂಗ್ ಏನಿತ್ತು 2, ಆ ಜಾಗನ ಖಾಲಿನೇ ಬಿಟ್ಟಿದ್ದಾರೆ. ಒಂದು ಮೆಮೋರಿಯಲ್ ಥರ ಮಾಡಿಬಿಟ್ಟು, ಫೌಂಟನ್ ಥರ ಮಾಡಿಬಿಟ್ಟು ಖಾಲಿ ಬಿಟ್ಟಿದ್ದಾರೆ. ಇಲ್ಲೆಲ್ಲ ಜನ ನೋಡ್ತಾ ಇದ್ದಾರೆ. ಇದೇ ಜಾಗದಲ್ಲಿ ಆ ಒಂದು 2 ಟ್ವಿನ್ ಟವರ್ ಏನಿತ್ತು ವರ್ಲ್ಡ್ ಟ್ರೇಡ್ ಸೆಂಟರ್ದು, ಅದು ಇದ್ದಂಥ ಜಾಗ ಇದು. ಇದ್ರ ಸುತ್ತ ಈ ಥರ ಎಲ್ಲ ಯಾರ್ಯಾರು ಅದರಿಂದ ಯಾರೆಲ್ಲ ಡೆತ್ ಆಯಿತು ಅವ್ರದ್ದೆಲ್ಲ ಹೆಸರು ಇಲ್ಲಿ ಫುಲ್ ಒಂದು ರೌಂಡ್ ಸರ್ಕಲ್, ಈ ಒಂದು
ಸ್ಕ್ವೇರ್ ಏನಿದೆ ಅದರಲ್ಲಿ ಇಲ್ಲಿ ಸುತ್ತ ಈ ಥರ ಇದೆ, ಅದರಲ್ಲೆಲ್ಲ ಅವ್ರ ಹೆಸರುಗಳು ಹಾಕಿದ್ದಾರೆ. ಸೊ ಹಾಪ್ ಆನ್ ಹಾಪ್ ಆಫ್ ರೈಡ್ ತೊಗೊಂಡು ನೆಕ್ಸ್ಟ್ ನಾವು ಬಂದಿದ್ದು ಈ 9/11 ಮೆಮೋರಿಯಲ್ಗೆ. ಇಲ್ಲಿ ಇದನ್ನು ಆ್ಯಕ್ಚುಲಿ ಇವಾಗ ನೋಡ್ತಾ ಇದ್ರೆ ಇಲ್ಲಿ ಬರೆದಿರೋ ಹೆಸರುಗಳು ಇಷ್ಟೊಂದೆಲ್ಲ ನೋಡ್ತಾ ಇದ್ರೆ ವಿ ಕ್ಯಾನ್ ಇಮ್ಯಾಜಿನ್ ಅದು ಎಷ್ಟು ಒಂದು ಹಾರರ್ ಅವಾಗ ಆಗಿರ್ಬೋದು ಅಂತ. ಆ ಎರಡೂ ಬಿಲ್ಡಿಂಗ್ ಇದ್ದಿದ್ದ ಜಾಗ ಇದು ಮತ್ತು ಇನ್ನೊಂದು ಎರಡನ್ನೂ ಖಾಲಿ ಬಿಟ್ಟು ಈ ಥರ ಮಾಡಿ ಇದೊಂದು ಸಪ್ರೇಟ್ ಆಗಿದೆ ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ ಕಟ್ಟಿದ್ದಾರೆ. ಸೊ ಆ ಒಂದು ಇನ್ಸಿಡೆಂಟ್ ನೆನಪಿಗೆ ಈ ಇನ್ನೊಂದು ವರ್ಲ್ಡ್ ಟ್ರೇಡ್ ಸೆಂಟರ್ ಮೆಮೋರಿಯಲ್ ಅಂತ ಈ ಥರ ಕಟ್ಟಿದ್ದಾರೆ. ಇದು ಇನ್ನೊಂದು ಅದ್ರ ಪಕ್ಕದಲ್ಲಿ ಇಷ್ಟು ದೊಡ್ಡದಾಗಿ ಒಂದು ಕಟ್ಟಿರುವಂಥ ಒಂದು ಬಿಲ್ಡಿಂಗ್. ಇದು ಇನ್ನೊಂದು, ಇದೂ ಅಷ್ಟೇ ಸೇಮ್ ಅದೇ ಥರ ಮಾಡಿದ್ದಾರೆ ದೊಡ್ಡದಾಗಿ. ಎಷ್ಟು ಆ ಬಿಲ್ಡಿಂಗ್ ಜಾಗ ಇತ್ತು ಅಷ್ಟೇ ಜಾಗದಲ್ಲಿ ದೊಡ್ಡದಾಗಿ ಈ ಥರ ಒಂದು ಫೌಂಟೇನ್ ಮಾಡಿದ್ದಾರೆ. ಸೇಮ್ ಇಲ್ಲೂ ಸುತ್ತ ಯಾರೆಲ್ಲ ಅದರಲ್ಲಿ ಡೆತ್ ಆಗಿದ್ದಾರೆ ಅವರೆಲ್ಲ ಹೆಸರು ಇಲ್ಲಿ ಸೈಡಲ್ಲಿ ಬರೆದಿದ್ದಾರೆ. ಇಷ್ಟು ಜನ ಇಷ್ಟೊಂದು ಹೆಸರುಗಳಿದೆ ಇದ್ರ ಸುತ್ತಾನು. ಅಲ್ಲೆಲ್ಲ ಅವರು ಅವ್ರ ಫ್ಯಾಮಿಲಿ ಅವ್ರ ಅನ್ಸುತ್ತೆ ಬರ್ತಾ ಇರ್ತಾರೆ. ಸೊ ಅವ್ರ ಫ್ಯಾಮಿಲಿ ಅವರೆಲ್ಲ ಇಲ್ಲಿ ಬಂದು ಇಲ್ಲಿ ನೋಡ್ತಾ ಇದ್ದೀರಾ ಅವ್ರವ್ರ ಒಂದು ಫೋಟೋ ಮುಂದೆ ಅವ್ರ ಹೆಸರು ಮುಂದೆ ಫೋಟೋ ಹಾಕಿ ಹೂ ಇಟ್ಟು ಈ ಥರ ಫ್ಲ್ಯಾಗ್ ಎಲ್ಲ ಇಟ್ಬಿಟ್ಟು ಹೋಗ್ತಾರೆ. ಇಲ್ಲಿ ಎಲ್ಲ ಕಡೆ ಇದೆ, ಆ ಕಡೆನೂ ಇದೆ ಈ ಥರ. ಸೊ ಅವ್ರಿಗೆ ಆ ಒಂದು ಇನ್ಸಿಡೆಂಟಲ್ಲಿ ಡೆತ್ ಆಗಿರೋ ಫ್ಯಾಮಿಲಿಗೆ ಇದೇ ಒಂದು ಮೆಮೊರಿ ಇರೋದು. ಸೊ ಟ್ವಿನ್ ಟವರ್ ಇದ್ದಲ್ಲಿ ಈ ಥರ ಎರಡು ಫೌಂಟೇನ್ ಮಾಡಿದ್ದಾರೆ. ಹಾಗೆ ಇನ್ನೊಂದು ವರ್ಲ್ಡ್ ಟ್ರೇಡ್ ಸೆಂಟರೇ ಕಟ್ಟಿದ್ದಾರೆ ಇನ್ನೊಂದು ಅದರ ನೆನಪಿಗೆ. ಆ್ಯಂಡ್ ಒಂದು ಮ್ಯೂಸಿಯಂ ಕೂಡ ಇದೆ ವರ್ಲ್ಡ್ ಟ್ರೇಡ್ ಸೆಂಟರ್ ಈ ಒಂದು ಇದಕ್ಕೋಸ್ಕರ 9/11 ಮೆಮೋರಿಯಲ್ ಅಂತ ಒಂದು ಮ್ಯೂಸಿಯಂ ಕೂಡ ಮಾಡಿದ್ದಾರೆ. ಸೊ ನಾವಿವಾಗ ಸದ್ಯ ಮ್ಯೂಸಿಯಂ ವಿಸಿಟ್ ಮಾಡ್ತಾ ಇದ್ದೀವಿ. ಎಲ್ಲ ವಿತ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡ್ರಿ. 9:37 AM ಪೆಂಟಗನ್ ಅಂತ ಬರೆದಿದ್ದಾರೆ. ಫ್ಲೈಟ್ 77 ವರ್ಲ್ಡ್ ಟ್ರೇಡ್ ಸೆಂಟರ್ 8:46 AM ಅಲ್ಲಿ ಏನಾಯಿತು ಎಲ್ಲ ಇನ್ಫಾರ್ಮೇಶನ್ ಪಿಕ್ಚರೈಸ್ ಮಾಡಿ ಇಟ್ಟಿದ್ದಾರೆ. ಇದೊಂದು ಪಿಲ್ಲರ್ ಸೌತ್ ಟವರ್ ಅಲ್ಲಿ ಇದ್ದಿದ್ದಂತೆ. ಸೊ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಲ್ಲಿ. ಪ್ಲಸ್ ಯು ಕ್ಯಾನ್ ಸಿ ಈ ಗೋಡೆಗಳೆಲ್ಲ ಹಾಗೆ ಇದೆ. ಸೊ ಇದು ಸ್ಲರಿ ವಾಲ್ ಅಂತ. ಇದು ಒರಿಜಿನಲ್ ಏನೋ ಒಂದು ಟ್ವಿನ್ ಟವರ್ ಇತ್ತು, ಒನ್ ಆಫ್ ದ ಬಿಲ್ಡಿಂಗ್ ಇದ್ದು. ಇದು ಬೇಸ್ಮೆಂಟ್, ಇದು ಅಂದರೆ ಏನು ಬಿಲೋ ಗ್ರೌಂಡ್ ಇದ್ದಿದ್ದು. ಬಟ್ ಇದು ಅಟ್ಯಾಕನ್ನು ವಿತ್ಸ್ಟ್ಯಾಂಡ್ ಮಾಡಿದೆ, ಇದು ಡ್ಯಾಮೇಜ್ ಆಗಿಲ್ಲ. ಸೊ ಅದನ್ನು ಅವರು ಹಾಗೆ ಮೇಂಟೈನ್ ಮಾಡಿದ್ದಾರೆ, ಹಾಗೆ ಬಿಟ್ಟಿದ್ದಾರೆ, ಅದನ್ನು ಏನೂ ತೆಗಿಯೋಕ್ಕೆ ಹೋಗಲಿಲ್ಲ. ಸೊ ಅದೊಂದು ಆ್ಯಸ್ ಅ ಮೆಮೊರಿ ಹೋಲ್ ವಾಲನ್ನು ಹಾಗೆ ಇಟ್ಟಿದ್ದಾರೆ ಇಲ್ಲಿ. ಅಲ್ಲಿ ಕೆಲವೊಂದು ಕಡೆ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಬಟ್ ಅದೇ ಅಲ್ಲಿ ಇನ್ನೂ ಕೆಲವೊಂದು ಎಲ್ಲ ಏನೇನು ಒಂದು ಆ ಟೈಮಲ್ಲಿ ಉಳಿದಿರೋಂಥ ಡೆಬ್ರೀಸ್ ಆಗಿರ್ಬೋದು, ಬಿಲ್ಡಿಂಗ್ ಪೀಸಸ್, ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದಾರೆ. ಪ್ಲಸ್ ಅದು ಒಳಗಡೆ ಹೋದರೆ ಹೆಂಗಾಗುತ್ತೆ ಅಂದರೆ ಆ ಟೈಮಲ್ಲಿ ಕೆಲವರು ಇವಾಗ ಫೋನ್ ಮಾಡಿರೋದು, ವಾಯ್ಸ್ ಮೇಲ್ ಬಿಟ್ಟಿರೋದು, ಅದನ್ನೆಲ್ಲ ಆ್ಯಕ್ಚುಲಿ ಅಲ್ಲಿ ಪ್ಲೇ ಮಾಡ್ತಾ ಇರ್ತಾರೆ. ಫೋಟೋಸ್ ಹಾಕ್ತಾ ಇರ್ತಾರೆ, ವಿಡಿಯೋಸ್ ಅದನ್ನೆಲ್ಲ ಪ್ಲೇ ಮಾಡ್ತಾ ಇರ್ತಾರೆ ಒಳಗಡೆ. ಸೊ ಯುನೋ ಮೇಕ್ಸ್ ಯು ಇಮೋಷ್ನಲ್, ಒಂಥರ ತುಂಬ ಬೇಜಾರಾಗುತ್ತೆ ಅದನ್ನೆಲ್ಲ ಕೇಳಿಸ್ಕೊಂಡಿದ್ರೆ. ಫಾರ್ ಎಕ್ಸಾಂಪಲ್ ನಾನಿವಾಗ ಒಂದು ನೋಡ್ತಾ ಇರ್ಬೇಕಾದ್ರೆ ಐ ಹರ್ಡ್ ಅನ್ ವಾಯ್ಸ್ ಮೇಲ್ ರೆಕಾರ್ಡಿಂಗ್ ಒಬ್ಬ ಕಳಿಸಿದ್ದು ಆ ಟೈಮಲ್ಲಿ. ಅವನೇನು ಹೇಳ್ತಾನೆ ಅಂದರೆ,
ನಾನು ಇವಾಗ ಜಸ್ಟ್ ಒಂದು ಟವರ್ಗೆ, ಸೌತ್ ಟವರ್ಗೆ ಆರ್ ನಾರ್ತ್ ಟವರ್ಗೆ ಪ್ಲೇನ್ ಹಿಟ್ ಆಯಿತು. ಬಟ್ ನಾನು ಲಕ್ಕಿಲಿ ಇನ್ನೊಂದು ಟವರಲ್ಲಿದ್ದೀನಿ, ಸೊ ನಾನು ಸೇಫ್ ಆದೆ ಅಂತ. ಬಟ್ ಇವೆಂಚುಲಿ ಆ ಇನ್ನೊಂದು ಟವರ್ಗೂ ಹಿಟ್ ಆಗಿದೆ ಏರೋಪ್ಲೇನ್, ಆ್ಯಂಡ್ ಅವ್ನು ಸತ್ತಿದ್ದಾನೆ ಅದರಲ್ಲೂ. ಸೊ ಅದೆಲ್ಲ ಅದೆಲ್ಲ ನೋಡಿದಾಗ ಒಂಥರ ಇಟ್ ಫೀಲ್ಸ್ ತುಂಬ ಬೇಜಾರು ಅನಿಸುತ್ತೆ ಆ ಟೈಮಲ್ಲಿ. ಬಟ್ ಎನಿವೇಸ್ ಅಮೇರಿಕಾ ಅದನ್ನೆಲ್ಲ ಹಿಂದೆ ಹಾಕಿ ಹ್ಯಾಸ್ ಗ್ರೋನ್ ಅಗೇನ್. ಅದನ್ನೆಲ್ಲ ಇದು ಮಾಡಿ ಆ ಒಂದು ಇದರಲ್ಲೇ ಈ ಥರ ಮೆಮೋರಿಯಲ್ ಎಲ್ಲ ಕಟ್ಟಿ ದೇ ಆರ್ ಸ್ಟಿಲ್ ಶೋಯಿಂಗ್ ದೇ ಆರ್ ಸ್ಟ್ರಾಂಗ್ ಅಂತ.